ನಾವು ಮೂಲತಃ ರೈತ ಕುಟುಂಬದಿಂದ ಬಂದಿರುವವರು. ಹಾಗಾಗಿ JDS ಸಿದ್ಧಾಂತ ಮತ್ತು ಪ್ರಣಾಳಿಕೆಯನ್ನು ಒಪ್ಪಿ 90% JDSನತ್ತ ನಮ್ಮ ಸಮುದಾಯ ಹೋಗುತ್ತದೆ ಎಂದು ಕುಂಚಿಟಿಗ ಸಮುದಾಯದ ಮುಖಂಡ ಶಿವಲಿಂಗೇಗೌಡ ತಿಳಿಸಿದರು. ತಾಲೂಕಿನ ನಿಟ್ಟೂರು ಹೋಬಳಿಯ ಕುಂದರನಹಳ್ಳಿ ಗ್ರಾಮದಲ್ಲಿ ಕುಂಚಿಟಿಗ ಸಮುದಾಯದವರು ಕರೆದಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನ ಮುರಳಿ ಹಾಲಪ್ಪ ಹಾಗೂ MLC BJPಯ ಚಿದಾನಂದ ಗೌಡ ಅವರಿಬ್ಬರು ಪಕ್ಷದ ಒಳಗೆ ಇರುವುದರಿಂದ ಆ ಪಕ್ಷದ ಬಗ್ಗೆ ಪ್ರಚಾರ ಮಾಡುತ್ತಿದ್ದಾರೆ. ಈ ತಾಲೂಕಿಗೂ ಅವರಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಹಾಗಾಗಿ ನಾವೆಲ್ಲರೂ ಸಹ ಒಟ್ಟಾಗಿ JDS ಪಕ್ಷವನ್ನು ಬೆಂಬಲಿಸುತ್ತೇವೆ. ಸಮುದಾಯ ಒಡೆಯುವ ಕೆಲಸವನ್ನು ಯಾರೂ ಮಾಡಬಾರದು. ಎಲ್ಲರೂ ಸಹ ಒಟ್ಟಾಗಿ JDS ಪಕ್ಷದ ಅಭ್ಯರ್ಥಿ ನಾಗರಾಜು ಅವರನ್ನು ಬೆಂಬಲಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಕುಂಚಿಟಿಗ ಸಮುದಾಯದ ಮುಖಂಡರಾದ ಚಿದಾನಂದ ಬಾಬು, ಯೋಗಾನಂದ್ RC, ಯೋಗೀಶ್ HP, ಮಂಜಣ್ಣ, ಕುಂಚಿಟಿಗ ಪತ್ತಿನ ನಿರ್ದೇಶಕರಾದ ರೇಣುಕಯ್ಯ, ಪರಮೇಶ್, ಎಮ್ಮೆದೊಡ್ಡಿ ರಾಜಣ್ಣ, ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶಿವಾನಂದ್, ನಂದೀಶಯ್ಯ, ಕುಂಚಿಟಿಗ ಸಮಾಜದ ಮುಖಂಡರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಮುಖಂಡರು ಈ ರೀತಿ ನಮ್ಮ ಜನಾಂಗದ ಪರವಾಗಿ ಜನಾಂಗದ ಒಂದು ವಿರುದ್ಧವಾಗಿ ಅಂದರೆ ನಮ್ಮ ಜನಾಂಗನ ಹೊಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವೆಲ್ಲರೂ ಸೇರಿ ಇವತ್ತು ಅವ್ರಿಗೆ ತಿಳುವಳಿಕೆ ಹೇಳಿ, ಇವತ್ತು BJP ಪರ ನೀವು ಕೆಲಸ ಮಾಡ್ತಿದ್ರೆ ನೀವು BJP ಪರ ಕೆಲಸ ಮಾಡಿ, ಆದರೆ ನಮ್ಮ ಜನಾಂಗದ ಇದನ್ನು ಎಲ್ಲೂ ಹೇಳ್ಬೇಡಿ. ನಮ್ಮ ಜನಾಂಗನ ಎಲ್ಲೂ ನೀವು ಹೀಡ್ ಮಾಡಬೇಡಿ ಅಂತೇಳಿ ಅವ್ರಿಗೆ ಹೇಳಿ ನಾವು ಇವತ್ತೆಲ್ಲರೂ ಚಿದಾನಂದ ಗೌಡರು ಕ್ಯಾನ್ವಾಸಲ್ಲಿ ಅವರು 3 ಜಿಲ್ಲೆಯಲ್ಲಿ ನನ್ನ ಪ್ರಕಾರ ಅವರು ವಿಧಾನ ಪರಿಷತ್ತು ಸದಸ್ಯರಾಗಿ ಈ ರಾಜ್ಯದಲ್ಲಿ 3 ಜಿಲ್ಲೆಯ ವಿಧಾನ ಪರಿಷತ್ತು BJPಯ ಸದಸ್ಯ ಆಗಿರೋದ್ರಿಂದ ಅವರ ಪ್ರಣಾಳಿಕೆ ಪ್ರಕಾರ ಅವರು ಆ ಪಕ್ಷದ MLC ಆಗಿರೋದ್ರಿಂದ ಅವರು ಆ ಪಕ್ಷಕ್ಕೋಸ್ಕರ ಪ್ರಚಾರ ಮಾಡಲೇಬೇಕಾಗುತ್ತೆ. ಹಾಗಾಗಿ ಅವರು ಪಕ್ಷದ ಸಿದ್ಧಾಂತದ ಪ್ರಕಾರವಾಗಿ ಅವರು ಪ್ರಚಾರ ಮಾಡ್ತಾರೆ. ಒಂದು ಕಡೆ